ನವಾಬರು ವೆಂಕಣ್ಣನಿಂದ ರಾಯರ ಬಗ್ಗೆ ಕೇಳಿದ್ದರು ಮತ್ತು ಬಿಜಾಪುರದಲ್ಲಿ ಅವರಿಗೆ ದೊರೆತ ಗೌರವ ಮತ್ತು ಮೆಚ್ಚುಗೆಯ ಬಗ್ಗೆಯೂ ಕೇಳಿದ್ದರು. ಆದಾಗ್ಯೂ ಅವರು ಇನ್ನೂ ರಾಯರ ಬಗ್ಗೆ ಸಂಶಯ ಹೊಂದಿದ್ದರು. ಅವರು ರಾಯರನ್ನು ಪರೀಕ್ಷಿಸಲು ಬಯಸಿದರು ಮತ್ತು ಅವರು ನಿಜವಾಗಿಯೂ ಅವರು ಹೇಳಿಕೊಳ್ಳುವಷ್ಟು ಒಳ್ಳೆಯವರಾಗಿದ್ದಾರೆಯೇ ಎಂದು ನೋಡಿದರು. ಅವನು ರಹಸ್ಯವಾಗಿ ಮಾಂಸವನ್ನು ತಯಾರಿಸಿದನು ಮತ್ತು ಬೆಳ್ಳಿ ತಟ್ಟೆಗಳಲ್ಲಿ ಇರಿಸಿದನು, ಆದರೆ ಅವುಗಳನ್ನು ಸಂಪೂರ್ಣವಾಗಿ ರೇಷ್ಮೆ ಬಟ್ಟೆಯಿಂದ ಮುಚ್ಚಿದನು. ಪೂಜೆಗೆ ವೆಂಕಣ್ಣನ ಜೊತೆಯಲ್ಲಿ ಹೋಗುವಾಗ ಅವನು ಇದನ್ನು ತನ್ನೊಂದಿಗೆ ತೆಗೆದುಕೊಂಡನು. ತನ್ನ ಹೊದಿಕೆಯ ತಟ್ಟೆಗಳನ್ನು ಮೂಲರಾಮನಿಗೆ ನೈವೇದ್ಯವಾಗಿ ಅರ್ಪಿಸಿದನು. ರಾಯರು ತನ್ನ ಛಲದಿಂದ ನೋಡಿ ತನ್ನ ಕಮಂಡಲದ ನೀರನ್ನು ತಟ್ಟೆಗಳ ಮೇಲೆ ಎರಚಿದರು. ಬಳಿಕ ಬಟ್ಟೆ ತೆಗೆಯುವಂತೆ ಆದೇಶಿಸಿದರು. ನವಾಬನು ಈ ಕ್ಷಣಕ್ಕಾಗಿ ಉಸಿರು ಬಿಗಿ ಹಿಡಿದು ಕಾಯುತ್ತಿದ್ದನು. ಬಟ್ಟೆಗಳನ್ನು ತೆಗೆದಾಗ ತಾಜಾ ಹಣ್ಣುಗಳು ಮತ್ತು ಹೂಗಳಿಂದ ತುಂಬಿದ ತಟ್ಟೆಗಳನ್ನು ಅವರು ಬಹಿರಂಗಪಡಿಸಿದರು. ನವಾಬನು ದಿಗ್ಭ್ರಮೆಗೊಂಡನು ಮತ್ತು ರಾಯರ ಮಹಿಮೆಯನ್ನು ಮತ್ತು ಈ ದೈವಿಕ ವ್ಯಕ್ತಿತ್ವವನ್ನು ಪರೀಕ್ಷಿಸುವ ಮೂಲಕ ಅವನು ಮಾಡಿದ ಮಹಾಪಾಪವನ್ನು ತಕ್ಷಣವೇ ಅರಿತುಕೊಂಡನು. ಕೂಡಲೇ ರಾಯರ ಮುಂದೆ ಸಾಷ್ಟಾಂಗ ನಮಸ್ಕಾರ ಮಾಡಿ ಕಣ್ಣೀರು ಸುರಿಸುತ್ತಾ ಕ್ಷಮೆಯಾಚಿಸಿದನು. ನವಾಬನು ತನ್ನ ಅರಮನೆಗೆ ಹಿಂದಿರುಗಿದನು, ಆದರೆ ಕೇವಲ ವಿಷಾದವನ್ನು ವ್ಯಕ್ತಪಡಿಸುವುದರಲ್ಲೇ ತೃಪ್ತನಾಗಲಿಲ್ಲ. ಅವನು ತನ್ನ ಪಾಪವನ್ನು ಸರಿಪಡಿಸಲು ಬಯಸಿದನು. ಆದ್ದರಿಂದ ಅವನು ಕೆಲವು ಗ್ರಾಮಗಳನ್ನು ರಾಯರಿಗೆ ಅರ್ಪಿಸಲು ವೆಂಕಣ್ಣನನ್ನು ಕಳುಹಿಸಿದನು. ತಾನು ಪ್ರಾಪಂಚಿಕ ವಸ್ತುಗಳಲ್ಲಿ ಅಪೇಕ್ಷೆಯಿಲ್ಲದ ಸನ್ಯಾಸಿ ಎಂದು ರಾಯರು ಆರಂಭದಲ್ಲಿ ನಿರಾಕರಿಸಿದರು. ಆದರೆ ವೆಂಕಣ್ಣ ಅವರನ್ನು ಒತ್ತಾಯಿಸುತ್ತಲೇ ಕೊನೆಗೆ ತುಂಗಾಭದ್ರ ತೀರದಲ್ಲಿರುವ ಮಂಚಾಲೆ ಗ್ರಾಮವನ್ನು ಕೇಳಿದರು. ಅದು ಬಂಜಾರು ಭೂಮಿ, ಯಾವುದೇ ಬೆಳೆ ಅಥವಾ ಆದಾಯವನ್ನು ನೀಡದ ಕಾರಣ ವೆಂಕಣ್ಣ ಆಶ್ಚರ್ಯಚಕಿತರಾದರು. ಅವರು ರಾಯರು ಹೆಚ್ಚು ಫಲವತ್ತಾದ ಭೂಮಿಯನ್ನು ಸ್ವೀಕರಿಸುವಂತೆ ಮಾತನಾಡಲು ಪ್ರಯತ್ನಿಸಿದರು. ಆದರೆ ರಾಯರು ಮಂಚಾಲೆ ಹೊರತುಪಡಿಸಿ ಬೇರೆ ಯಾವುದನ್ನು ಸ್ವೀಕರಿಸುವುದಿಲ್ಲ. ಕೊನೆಗೆ ವೆಂಕಣ್ಣ ನವಾಬನ ಬಳಿಗೆ ಹಿಂತಿರುಗಿ ರಾಯರಿಗೆ ಮಂಚಾಲೆಯನ್ನು ಉಡುಗೊರೆಯಾಗಿ ನೀಡಲು ತಕ್ಷಣದ ವ್ಯವಸ್ಥೆ ಮಾಡಿದರು. ಒಂದು ಶುಭ ದಿನ ಮತ್ತು ಸಮಯದಲ್ಲಿ ರಾಯರು ಮಂಚಾಲೆ ಗ್ರಾಮವನ್ನು ಪ್ರವೇಶಿಸಿದರು. ಮಂಚಾಲಮ್ಮನ ದೇವಸ್ಥಾನಕ್ಕೆ ತೆರಳಿ ಆಶೀರ್ವಾದ ಪಡೆದರು. ಅವರು ಮಂಚಾಲೆಯಲ್ಲಿ ವೆಂಕಟೇಶ್ವರ ದೇವರ ಪ್ರತಿಮೆಯನ್ನು ಸಹ ಹೊಂದಿದರು. ರಾಯರು ತಮ್ಮ ಹತ್ತಿರದ ಶಿಷ್ಯರನ್ನು ಮತ್ತು ದಿವಾನ ವೆಂಕಣ್ಣನನ್ನು ಕರೆಸಿ ಮಂಚಾಲೆಯಲ್ಲಿ ವಾಸಿಸುವ ಬೃಂದಾವನವನ್ನು ಪ್ರವೇಶಿಸುವ ಉದ್ದೇಶವನ್ನು ತಿಳಿಸಿದರು. ಆದರೆ ಅವರ ನಿರ್ಧಾರವನ್ನು ಬದಲಾಯಿಸಲು ಯಾರಿಗೂ ಸಾಧ್ಯವಾಗಲಿಲ್ಲ, ಏಕೆಂದರೆ ಅದು ದೈವಿಕ ಚಿತ್ತವಾಗಿತ್ತು. ಮಂಚಾಲೆಯ ವಿಶೇಷತೆ ಏನೆಂದು ತಿಳಿಯಬಯಸಿದರು. ರಾಯರು ಮಂಚಾಲೆಯ ಆಧ್ಯಾತ್ಮಿಕ ಮಹತ್ವವನ್ನು ಹೀಗೆ ವಿವರಿಸಿದರು. ಪ್ರಹ್ಲಾದನು ಆ ಸ್ಥಳದಲ್ಲಿ ದೊಡ್ಡ ಯಜ್ಞವನ್ನು ಮಾಡಿ ಅದನ್ನು ಶಾಶ್ವತವಾಗಿ ಪವಿತ್ರಗೊಳಿಸಿದನು. ಮಂತ್ರಾಲಯಂಬಿಕೆ ಅಥವಾ ಮಂಚಾಲಮ್ಮ ಅವರ ಕುಲದೇವತೆ. ದ್ವಾಪರ ಯುಗದಲ್ಲಿ ಅರ್ಜುನನು ಧರ್ಮರಾಜನು ನಡೆಸುತ್ತಿದ್ದ ಅಶ್ವಮೇಧ ಯಾಗದಲ್ಲಿ ಬಳಸುತ್ತಿದ್ದ ಕುದುರೆಯನ್ನು ಕಾವಲು ಮಾಡುತ್ತಿದ್ದಾಗ ಮಂಚಾಲೆಯಲ್ಲಿ ಅನುಸಾಲ್ವ ಎಂಬ ರಾಜನೊಂದಿಗೆ ಯುದ್ಧ ಮಾಡಬೇಕಾಯಿತು. ಆಕಸ್ಮಿಕವಾಗಿ ಅನುಸಾಲ್ವನ ರಥವು ಪ್ರಹ್ಲಾದನು ಬಳಸುತ್ತಿದ್ದ ಯಜ್ಞಕುಂಡದ ಮೇಲೆ ಇರಿಸಲ್ಪಟ್ಟಿತು ಮತ್ತು ಅವನನ್ನು ಅಜೇಯನನ್ನಾಗಿ ಮಾಡಿತು. ಇದರಿಂದ ದಿಗ್ಭ್ರಮೆಗೊಂಡ ಅರ್ಜುನನು ಮಾರ್ಗದರ್ಶನಕ್ಕಾಗಿ ಕೃಷ್ಣನನ್ನು ಪ್ರಾರ್ಥಿಸಿದನು. ಕೃಷ್ಣನು ತನ್ನ ರಥವನ್ನು ಸ್ವಲ್ಪ ಹಿಂದಕ್ಕೆ ಸರಿಸಲು ಹೇಳಿದನು. ಅನುಸಾಲ್ವ ಅರ್ಜುನ ಸೋತಿದ್ದಾನೆ ಎಂದು ಭಾವಿಸಿ ಅವನನ್ನು ಬೆನ್ನಟ್ಟಲು ಮುಂದಾದನು. ಹಾಗೆ ಮಾಡುವುದರಿಂದ ಅವನು ತನ್ನ ರಥವನ್ನು ಮಂಗಳಕರ ಸ್ಥಳದಿಂದ ದೂರ ಸರಿಸಿ ಯುದ್ಧದಲ್ಲಿ ತಕ್ಷಣವೇ ಸೋತನು. ಪ್ರಹ್ಲಾದನು ತನ್ನ ಯಾಗವನ್ನು ಮಾಡಿದ ಸ್ಥಳದ ಶಕ್ತಿಯು ಅಂತಹುದಾಗಿತ್ತು. ವೆಂಕಣ್ಣನು ಮಂಚಾಲಮ್ಮನ ದೇವಸ್ಥಾನದ ಪಕ್ಕದಲ್ಲಿ ಯಾಗದ ಸ್ಥಳದ ಸುತ್ತಲೂ ಸುಂದರವಾದ ಗರ್ಭಗುಡಿಯನ್ನು ನಿರ್ಮಿಸಿದನು. ರಾಯರ ಬೃಂದಾವನವನ್ನು ನಿರ್ಮಿಸಿದರು. ಆದರೆ ರಾಯರು ಅದನ್ನು ಬಳಸಲು ಬಯಸಲಿಲ್ಲ ಮತ್ತು ಭವಿಷ್ಯದ ವ್ಯಕ್ತಿತ್ವಕ್ಕಾಗಿ ಅದನ್ನು ಕಾಯ್ದಿರಿಸುವಂತೆ ಕೇಳಿಕೊಂಡರು. ನಂತರ ವೆಂಕಣ್ಣನನ್ನು ದೂರದ ಸ್ಥಳಕ್ಕೆ ಕರೆದೊಯ್ದು ಕಪ್ಪು ಬಂಡೆಯನ್ನು ತೋರಿಸಿದರು. ಬಂಡೆಯನ್ನು ಬಳಸಿ ತನ್ನ ಬೃಂದಾವನವನ್ನು ನಿರ್ಮಿಸಬೇಕೆಂದು ಅವರು ಬಯಸಿದರು. ವೆಂಕಣ್ಣ ಬಂಡೆಯ ಮಹತ್ವವನ್ನು ತಿಳಿದುಕೊಳ್ಳಲು ಬಯಸಿದಾಗ ರಾಯರು ವಿವರಿಸಿದರು. ಸೀತೆಯನ್ನು ಹುಡುಕುತ್ತಿರುವಾಗ ಶ್ರೀರಾಮನು ಇಲ್ಲಿಗೆ ಬಂದರು. ಈ ಬಂಡೆಯ ಮೇಲೆ ಸ್ವಲ್ಪ ಹೊತ್ತು ವಿಶ್ರಮಿಸಿದರು.
ಆತನ ಸ್ಪರ್ಶದಿಂದ ಪವಿತ್ರವಾದುದರಿಂದ ಈ ಬಂಡೆಯೇ ನನಗೆ ಬೇಕು. ವೆಂಕಣ್ಣನವರ ಮಾರ್ಗದರ್ಶನದಲ್ಲಿ ನಿರ್ಮಿಸಲಾದ ಬೃಂದಾವನವನ್ನು ನಂತರದ ದಿನಗಳಲ್ಲಿ ಶ್ರೀ ವದೀಂದ್ರ ತೀರ್ಥರಿಗೆ ಬಳಸಲಾಯಿತು. ಸೂಕ್ತ ಸಮಯ ಮತ್ತು ಮುಹೂರ್ತದಲ್ಲಿ ರಾಯರು ತಮ್ಮ ಶಿಷ್ಯರಿಂದ ಯೋಗ್ಯ ವ್ಯಕ್ತಿಯನ್ನು ಆಯ್ಕೆ ಮಾಡಿದರು ಮತ್ತು ಯೋಗೀಂದ್ರ ತೀರ್ಥರ ಆಶ್ರಮನಾಮದೊಂದಿಗೆ ಸನ್ಯಾಸವನ್ನು ನೀಡಿದರು. ವೆಂಕಣ್ಣ ಮಠದ ಆಡಳಿತಾಧಿಕಾರಿಗಳು, ಅವರ ಶಿಷ್ಯರು ಮತ್ತು ಮಂಚಾಲೆಯ ಜನರು ಶ್ರೀ ಯೋಗೀಂದ್ರ ತೀರ್ಥರಿಗೆ ಇಲ್ಲಿಯವರೆಗೆ ನೀಡಿದ ಗೌರವವನ್ನು ನೀಡುವಂತೆ ಸೂಚಿಸಿದರು.